ಆತ್ಮೀಯ ಹಿತೈಷಿಗಳೇ ನಮಸ್ಕಾರ. ನಾವು ತಲಾಂತರದಿಂದ ಹಿಡಿದು ಈಗಿನ ಮಕ್ಕಳವರೆಗೆ ಕೇಳುವ ಪ್ರಶ್ನೆ ಏನಪ್ಪ ಅಂತಂದರೆ, ಕೋಳಿ ಮೊದಲ ಮೊಟ್ಟೆ ಮೊದಲ? ನೀವು ಶಾಲಾ ದಿನಗಳಲ್ಲಿ ನಿಮ್ಮ ಗೆಳೆಯತಿಯರೊಂದಿಗೆ ಅವರನ್ನು ಯಾವುದಾದರೂ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಥವಾ ತಮಾಷೆಗಾಗಿಯಾದರೂ ಈ ಪ್ರಶ್ನೆ ಕೇಳಿರ್ತೀರ. ಕೋಳಿ ಮೊದಲ ಮೊಟ್ಟೆ ಮೊದಲ? ನಿಮ್ಮ ಅಪ್ಪ ಅಮ್ಮನಿಂದ ಹಿಡಿದು ತಾತ ಅಜ್ಜಿಯವರೆಗೆ ಈ ಪ್ರಶ್ನೆ ಒಂದು ತರಹದ ಉತ್ತರವಿಲ್ಲದ ಪ್ರಶ್ನೆಯಂತಾಗಿದೆ. ಈ ಪ್ರಶ್ನೆ ಎದುರಾದಾಗ ಎಲ್ಲರೂ ಆಕಾಶದ ಕಡೆ ನೋಡೋದೇ ಜಾಸ್ತಿ. ದೇವರೇ ನೀನೇ ಹೇಳಪ್ಪ ಅನ್ನೋ ಥರ ಇರುತ್ತೆ. ಆದರೆ ಇಂತಹ ಒಂದು ದುಸ್ಸಾಹಸದ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ಸು ಕಂಡಿದ್ದೀವಿ ಅಂತ ಬ್ರಿಟನ್ನ ವಿಜ್ಞಾನಿಗಳು ಹೇಳಿದ್ದಾರೆ. ಬ್ರಿಟನ್ನ ಶೆಫೀಲ್ಡ್ ಮತ್ತು ವಾರ್ವಿಕ್ ಯೂನಿವರ್ಸಿಟಿಯ ಸಂಶೋಧಕರು ಅಧ್ಯಯನದ ಮೂಲಕ ಇದನ್ನು ಕಂಡುಹಿಡಿದಿದ್ದೀವಿ ಅಂತ ಹೇಳಿದ್ದಾರೆ. ಇವರ ಪ್ರಕಾರ ಮೊಟ್ಟೆಯ ಸಿಪ್ಪೆಯಲ್ಲಿ ಒಂದು ಕಾಸ ಪ್ರೋಟೀನ್ ಇದೆ. ಅದು ಕೋಳಿಯ ಅಂಡಾಶಯದಿಂದ ಹೊರಬರುತ್ತೆ. ಅದರಿಂದ ಮೊದಲು ಕೋಳಿಯೇ ಬಂತು ಎನ್ನುತ್ತಾರೆ ವಿಜ್ಞಾನಿಗಳು. ಅದಕ್ಕೆ ಈ ವಿಜ್ಞಾನಿಗಳು ಹೇಳುವುದೇನೆಂದರೆ, ಆಧುನಿಕ ಕಾಲದ ಸರೀಸೃಪಗಳು ಅಂದರೆ ಆಮೆ, ಮೊಸಳೆ, ಇನ್ನು ಹಕ್ಕಿಗಳು ಮತ್ತು ಸಸ್ತನಿಗಳು, ತಿಮಿಂಗಲ, ಮೀನು, ಬಾವಲಿ, ಚಿಂಪಾಂಜಿ, ಗೊರಿಲ್ಲಾ ಇವುಗಳೆಲ್ಲ ಮೊಟ್ಟೆಯನ್ನು ಇಕ್ಕದೆ ಮರಿಗಳನ್ನು ಮಾಡುತ್ತವೆ ಅಂತ ವಿಜ್ಞಾನಿಗಳ ವಾದ. ನಾವು 51 ಜೀವಿಗಳ ಪಳೆಯುಳಿಕೆ ಮತ್ತು 29 ಜೀವಂತ ತಳಿಗಳನ್ನು ಮೊಟ್ಟೆ ಇರಿಸುವ ಹಾಗೂ ನೇರವಾಗಿ ಮರಿಗೆ ಜನ್ಮ ನೀಡುವ ಜೀವಿಗಳು ಇವುಗಳ ಮೇಲೆ ನಡೆಸಿದಂತಹ ಸಂಶೋಧನೆಯಲ್ಲಿ ಈ ವಿಷಯ ಬಹಿರಂಗಗೊಂಡಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಈ ವಿಷಯವನ್ನು ನೇಚರ್ ಎಕಾಲಜಿ ಆ್ಯಂಡ್ ಎವಲ್ಯೂಷನ್ ಎಂಬ ಪತ್ರಿಕೆ ಪ್ರಕಟಿಸಿದೆ. ಮರಿ ಹಾಕುವ ಕೆಲವು ಪ್ರಾಣಿಗಳು ತಮ್ಮ ಅಳಿವಂಚಿನಲ್ಲಿ ಇದ್ದಾಗ ಅಂಡೋತ್ಪಾದಕವಾಗಿ ಬದಲಾದವು ಎಂಬ ಊಹೆಯನ್ನು ಸಹ ವಿಜ್ಞಾನಿಗಳೇ ವ್ಯಕ್ತಪಡಿಸುತ್ತಾರೆ. ಇದು ಎಷ್ಟು ಸರಿಯೋ ಅದು ಅವರಿಗಷ್ಟೇ ಗೊತ್ತು. ಯಾಕಂದರೆ ವಿದೇಶದ ಕೆಲವು ಯೂನಿವರ್ಸಿಟಿಗಳು ತಮ್ಮ ಯೂನಿವರ್ಸಿಟಿಯ ಹೆಸರು ಸದ್ದು ಮಾಡಲಿ ಅಂತೇಳಿ ಇಂಥ ಕೆಲವು ಕೃತ್ಯಗಳನ್ನು ಎಸಗುತ್ತಾರೆ ಅಂತ ಹೇಳ್ತಾರೆ ಕೆಲವರು.